ಸಂಘದ ವ್ಯವಹಾರಗಳು ಸುಸೂತ್ರವಾಗಿ ನಡೆಸುವಲ್ಲಿ ಸಹಕರಿಸಿ ಮಾರ್ಗದರ್ಶನ ನೀಡುತ್ತಿರುವ ಎಲ್ಲ ಸಲಹೆಗಾರರಿಗೂ, ಸಂಘದ ಕಾನೂನು ಸಲಹೆಗಾರರಿಗೂ, ಮೌಲ್ಯಮಾಪಕರಿಗೂ, ತೆರಿಗೆ ಸಲಹೆಗಾರರಾದ ಸಿ ದಾಮೋದರ ನಾಯ್ಕ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಸಂಘದ ಬೆಳವಣಿಗೆಗೆ ಉತ್ತಮ ರೀತಿಯಲ್ಲಿ ಸಹಕರಿಸುವ ಎಲ್ಲ ವರ್ಗದ ಸಮಾಜ ಬಾಂಧವರಿಗೆ ನಮ್ಮ ತುಂಬುವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಂಘದ ಅಭಿವೃದ್ಧಿಗೆ ಅಧ್ಯಕ್ಷರೊಂದಿಗೆ ಕೈ ಜೋಡಿಸುತ್ತಿರುವ ಉಪಾಧ್ಯಕ್ಷರಿಗೆ, ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಕೃತಜ್ಞತೆಗಳು. ಸಂಘವು ಹಾಕಿಕೊಂಡಿರುವ ತನ್ನ ಕಾರ್ಯಯೋಜನೆಯನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸಲು ದುಡಿತಿರುವ ಸಂಘದ ಎಲ್ಲ ವರ್ಗದ ಸಿಬ್ಬಂದಿ ವರ್ಗದವರಿಗೂ, ವಿಜ್ಞಾನ ವರ್ಗದವರಿಗೂ ಆಡಳಿತ ಮಂಡಳಿಯ ಪ್ರೀತಿಪೂರ್ವಕ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಸಂಘದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಾ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳು. ಸಾಕರತ್ನ ಕೆ ಸೀತಾರಾಮಯ್ಯ ಸಾವನೂರು. ಭಾಳ ಸಂತೋಷವಾಗಿದೆ. ಯಾಕೆಂತ ಹೇಳಿದರೆ ಸುಮಾರು 3 ಕೋಟಿಯಷ್ಟು ಲಾಭವನ್ನು ಗಳಿಸಿದ್ದೇವೆ. ಆದರೆ 3 ಕೋಟಿಯಲ್ಲಿ ಒಂದು 75 ಲಕ್ಷದಷ್ಟು ರಿಸರ್ವೇಷನ್ ಮಾಡಿ 2 ಕೋಟಿ 1 ಲಕ್ಷದಷ್ಟು ಸಾಲವನ್ನು ನಾವು ಲಾಭವನ್ನು ತೋರಿಸಿದ್ದೇವೆ. ಯಾಕೆಂದರೆ ಪ್ರತಿ ವರ್ಷ ಅದೇ ರೀತಿಯಲ್ಲಿ ಲಾಭ ಬಾರದಿದ್ದರೆ ಹೇಗೆ ಅಂತ ಹೇಳುವಂಥ ವಿಚಾರದಲ್ಲಿ ಸ್ವಲ್ಪ ಇದು ಮಾಡಿಕೊಂಡು, ಮತ್ತು ಸಾಧಾರಣ 15% ನಮ್ಮ ಗ್ರೋತ್ ಯಾವಾಗಲೂ ನಾನು ಹೆಚ್ಚಿಗೆ ಇದಕ್ಕೆ ಪ್ರಯತ್ನ ಪಡೋದಿಲ್ಲ. ಮಾಡಿದರೆ ಒಂದು 25ರಿಂದ 30% ಗ್ರೋತನ್ನು ಕೂಡ ನಾವು ತೋರಿಸ್ಬೋದು. ಆದರೆ ನನ್ನ ಗ್ರೋತ್ 15%. ಕಳೆದ ವರ್ಷ ನನ್ನ ಡೆಪಾಸಿಟು 133 ಕೋಟಿ, ಈ ಸರ್ತಿ 152 ಕೋಟಿ. ಕಳೆದ ವರ್ಷ ನನ್ನ ಸಾಲ 128 ಕೋಟಿ, ಈ ಸರ್ತಿ ನನ್ನ ಸಾಲ 133 ಕೋಟಿ. ಹಾಗೆ ಅದು ಆ ದಾಮಾಶಯದಲ್ಲೇ ನಾವು ಕರ್ಕೊಂಡು ಹೋಗುವಂಥದ್ದು. ಒಳ್ಳೆಯ ಅಭಿವೃದ್ಧಿ ಪಥದಲ್ಲಿ ಇದ್ದೇವೆ ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇದು ಮಾಡ್ತೇವೆ. ಮತ್ತು ಈಗ ಇನ್ನೊಂದು ಫಂಕ್ಷನ್ ಇರುವುದರಿಂದ ನಿಮಗೆ ಚರ್ಚೆಗೆ ಹೆಚ್ಚು ಅವಕಾಶ ಕೊಡುವುದಿಲ್ಲ. ಈ ಎಜೆಂಡಾಗಳೆಲ್ಲ ಮುಗಿದ ನಂತರ ನಿಮಗೆ ಒಂದು 4-5 ಜನಕ್ಕೆ ಇದರ ಬಗ್ಗೆ ನೀವು ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾ ಇದ್ದೇನೆ. ಮುಂದುವರಿಸುವುದಲ್ಲ, ಒಂದು ಚಪ್ಪಾಳೆ ಹೊಡೆದ್ರೆ ಎಜೆಂಡಾ ನಂಬರ್ 6, 24-25ನೇ ಸಾಲಿನ ಜಮಾ ಖರ್ಚು, ಲಾಭ ನಷ್ಟ, ಆಸ್ತಿ ಜವಾಬ್ದಾರಿ ಹಾಗೂ ಲೆಕ್ಕ ಪರಿಶೋಧನಾ ವರದಿಯ ಪರಿಶೀಲನೆ ಮತ್ತು ಅಂಗೀಕಾರ ಅಂತ ಉಂಟು. ಈಗ ಏನು ವಸಂತ ಜಾಲಾಡಿ ಅವರು ಓದಿ ಹೇಳಿದರೂ ಅದೇ ವಿಷಯ, ಅದರಲ್ಲೇನು ಹೆಚ್ಚು ಕಡಿಮೆ ಇಲ್ಲ. ಆದರೆ ಆಡಿಟ್ ರಿಪೋರ್ಟ್ನಲ್ಲಿ ಏನಾದರೂ ಆಡಿಟರ್ ಡಿಫೆಕ್ಟ್ ಮಾಡಿದ್ದಾರೆ ಅಂದರೆ ಅದನ್ನು ನಿಮ್ಮ ಗಮನಕ್ಕೆ ತರುವುದು ನನ್ನ ಉದ್ದೇಶ. ಈ ಪುಸ್ತಕವನ್ನು ನಾನು ನನ್ನ ಅಲ್ಲಿ GMನ ಮೇಜು ಮೇಲೆ ಇಡ್ತೇವೆ. ಯಾರು ಬೇಕಾದರೂ ಬಂದು ಇದನ್ನು ನೋಡ್ಬೋದು. ಪಾರದರ್ಶಕತೆಯಲ್ಲಿ ವ್ಯವಸ್ಥೆ ನಮ್ಮದು. ಯಾರು ಬಂದು ಅದನ್ನು ನೋಡ್ಬೋದು. ಅದರಲ್ಲಿ ಏನಾದ್ರು ನಿಮಗೆ ಕ್ವಶನ್ ಕೇಳಲಿಕ್ಕಿದ್ರೆ ಕೇಳುವಂಥ ಅವಕಾಶ ಇದ್ದರೂ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಒಂದು 2-3 ಸಲಹೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಒಂದು 2-3 ಸಲಹೆ ಕೊಟ್ಟಿದ್ದಾರೆ ಆಡಿಟರ್, ಅದನ್ನು ನಿಮ್ಮ ಗಮನಕ್ಕೆ ತರ್ತಾರೆ. 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆ ಮಾಡಿದ ಯುವಕರ ಅಸೋಸಿಯೇಷನ್ ಅವರು ಕೆಲವೊಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಅದರ ವಿಷಯಗಳು ಈ ರೀತಿ ಇದೆ. ಸಂಘದಲ್ಲಿ ನೀಡಿರುವ ಚುನಾವಣಾ ವರ್ಷಕ್ಕೆ 1 ಬಾರಿ ಆದರೂ ಹೊರಗಿನ ಸ್ವತಂತ್ರ ಸರಬರಾಜು ಪರಿಶೀಲನೆ ಸಲಹೆ ನೀಡಲಾಗಿದೆ. ಇದರ ಬಗ್ಗೆ ನಾವು ಗಮನ ಹರಿಸಿಕೊಂಡು ಮಾಡ್ತಾ ಇದ್ದೇವೆ. ಅದೇ ರೀತಿ ದಿನಾಂಕ ಒಬ್ಬ ವ್ಯಕ್ತಿಗೆ, ಅಂದರೆ ಒಬ್ಬ ಅಕೌಂಟ್ದಾರರಿಗೆ 2 ಲಕ್ಷಕ್ಕಿಂತ ಅಧಿಕ ಸಾಲ ಪ್ರತಿ ನಗದು ಮೊತ್ತವನ್ನು ನೀಡಿದರೆ ಆದಾಯ ಕಾಯ್ದೆ ಕಲಂ 260 ST ಪ್ರಕಾರ ಇದು ಸರಿಯಾದ ಕ್ರಮ ಆಗಿರುವುದಿಲ್ಲ ಅಂತ ಹೇಳಿ ಗಮನಕ್ಕೆ ತರುತ್ತಿದ್ದಾರೆ. ಅಂದರೆ 1 ವರ್ಷ ದಿನಕ್ಕೆ ಒಬ್ಬರಿಗೆ 2 ಲಕ್ಷ ಮಾತ್ರ ಉಳಿತಾಯ ಖಾತೆಗೆ ತೆಗೆಯುವ ದಿನಕ್ಕೆ, ಯಾಕಂದರೆ ಮರುದಿವಸ ಬಂದು 2 ಲಕ್ಷ ತೆಗೆಯುವುದು, ಹಾಗೆ ಒಂದು ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿ ಸಂಘದ ಷೇರು ಬಂಡವಾಳ ಮತ್ತು ಠೇವಣಾತಿಗಳಲ್ಲಿ ಹೆಚ್ಚು ಮಾಡುವಂತೆ ಎಲ್ಲ ಸದಸ್ಯರು ಮುತುವರ್ಜಿ ವಹಿಸಿ ಸಂಘದ ದುಡಿಯುವ ಪಾಳು ಬಂಡವಾಳದಲ್ಲಿ ಹೆಚ್ಚುಗೊಳಿಸಿ ಗುಣಮಟ್ಟದ ಸಾಲವನ್ನು ನೀಡಿ ಸಂಘವು ಲಾಭ ಗಳಿಸುವಂತೆ ಮಾಡಲು ಸಲಹೆ ಸೂಚನೆಯನ್ನು ನೀಡಿರ್ತಾರೆ. ಮತ್ತು ಇತರ ಕೆಲವು ಶರ ಮತ್ತು ಬಾಬ್ತುಗಳನ್ನು ಹೇಳಿದ್ದಾರೆ. ವಾಯ್ದಾಟಿಗಳ ಠೇವಣಿಗಳ ನವೀಕರಣದ ಬಗ್ಗೆ ಠೇವಣಿಗಳಿಗೆ ಸೂಚನೆ ನೀಡಲು ಅಗತ್ಯ ಕ್ರಮ ಕೊಡಬೇಕು ಅಂದರೆ ಈ ಬಗ್ಗೆ ನಾವು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ದಾಟಿದ ಸಾಲಗಳ ವಸೂಲಿದ ಕ್ರಮ ಅಗತ್ಯ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಾವು ದಾಖಲು ಮಾಡಿ ಅಗತ್ಯ ಅಮಲ್ಜಾರಿ ಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಸಿಬ್ಬಂದಿಗಳ ಗ್ರ್ಯಾಚುಯಿಟಿ ಮೊತ್ತವನ್ನು ಸೂಕ್ತ ಲೆಕ್ಕಾಚಾರ ಮಾಡಿ ಅನಾವಶ್ಯವಾದ ಮೊತ್ತವನ್ನು ಪ್ರತ್ಯೇಕವಾಗಿ ನೀವು ಸೂಕ್ತ ಎಂದು ತಿಳಿಸಿರುತ್ತಾರೆ. ಇದರ ಬಗ್ಗೆ ನಾವು ಆದಷ್ಟು ನಾವು ಮೊತ್ತವನ್ನು ನಮ್ಮ ಇದರಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇಟ್ಟಿರ್ತೇವೆ. ಸಾಲಗಳ ಮರುಪಾವತಿ EMI ರೂಪದಲ್ಲಿ ಪಡೆದರೆ ವಸೂಲಾತಿ ಸುಲಭ ಎಂದು ತಿಳಿಸಿರುತ್ತಾರೆ. ನಾವು ಈಗಾಗಲೇ ಎಲ್ಲ ಸಾಲಗಾರರಿಗೆ EMI ರೂಪದಲ್ಲೇ ಕಟ್ಟಬೇಕು ಅಂತ ನಾವು ಇದನ್ನು ಲೆಕ್ಕಾಚಾರ ಕೊಟ್ಟಿರ್ತೇವೆ. ಬೈಲದ ಪ್ರಕಾರ ನಮೂದಿಸಿದ ಎಲ್ಲ ದಾಖಲೆಯನ್ನು ಸಾಲ ವಿತರಿಸುವಾಗ ಪೂರ್ತಿಯಾಗಿ ಪಡೆದುಕೊಳ್ಳಲು ಸೂಚಿಸಲಾಗಿದೆ. ನಾವು ಎಲ್ಲ ಸಾಲಗಳನ್ನು ಲೀಗಲ್ ಒಪಿನಿಯನ್ ಪ್ರಕಾರ ನಾವು ಮಾಡೋದು. ಅದೇ ರೀತಿ ನಾವು ಏನು ಲೀಗಲ್ ಒಪಿನಿಯನ್ ಉಂಟು ಅದೇ ರೀತಿ ನಾವು ಎಲ್ಲ ಸಾಲಕ್ಕೆ ಬೇಕಾದ ಎಲ್ಲ ದಾಖಲೆ ಪತ್ರವನ್ನು ಪಡೆದುಕೊಳ್ತೇವೆ. 2022ನೇ ವರ್ಷದಲ್ಲಿ ನಡೆಯಲಿರುವ ಸಂಘದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ
ಬಗ್ಗೆ ಪ್ರಸಕ್ತ ಸಾಲಿನಲ್ಲಿ 4 ಕೋಟಿ ಲಕ್ಷ 4 ಲಕ್ಷ ರಿಸರ್ವ್ ಮಾಡಿದ್ದು ಈ ಒಟ್ಟು 10 ಲಕ್ಷವನ್ನು ಮೊತ್ತವನ್ನು ಅವಕಾಶ ಮಾಡಲಾಗಿದೆ ಎಂದು ಬರೀತಾರೆ. ಯಾಕಂದರೆ ನಾವು 2026-27 ಸಾಲಿಗೆ ನಾವು ಬೆಳ್ಳಿ ಹಬ್ಬವನ್ನು ಆಚರಿಸಕ್ಕೆ ಇದ್ದೇವೆ. ಅದರ ಖರ್ಚು ವೆಚ್ಚಕ್ಕೆ ಬೇಕಾಗಿ ಈಗ ನಾವು ಇಷ್ಟು ದೊಡ್ಡ ಮೊತ್ತವನ್ನು ಇಟ್ಟಿರ್ತೇವೆ. 7. ಪ್ರಸಕ್ತ ಸಾಲಿನಲ್ಲಿ 16,20,400 ಮೊತ್ತದ ವಾಹನ ಖರೀದಿ ಮಾಡಿದ್ದು ಸಂಘದಲ್ಲಿ ಇರುವ ಸದಸ್ಯರ ಕಲ್ಯಾಣ ನಿಧಿ ಮತ್ತು ಸಾಮಾನ್ಯ ಕ್ಷೇಮ ನಿಧಿಯನ್ನು ತೊಡಗಿಸಿ ಈ ಖರೀದಿಯನ್ನು ಮಾಡಲಾಗಿದೆ. ಈ ಬಗ್ಗೆ ಆಡಳಿತ ಮಂಡಳಿ ಶಿಫಾರಸಿನ ಪ್ರಕಾರ ಮಹಾಸಭೆಗೆ ಒಪ್ಪಿಗೆ ಪಡೆದ ಸೂಕ್ತ ಕ್ರಮ ಅಂತ ಅಗತ್ಯ ಬರ್ತಿದ್ದಾರೆ. ಈ ಬಗ್ಗೆ ಮತ್ತೆ ಮುಂದಿನ ಏಜೆಂಟಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಅಧ್ಯಕ್ಷರು ಕೊಡ್ತಾರೆ. ಇಷ್ಟು ನಮ್ಮ 2024-25 ಸಾಲಿನಲ್ಲಿ ಲೆಕ್ಕೋತ್ಸವದಲ್ಲಿ ಮಾಡಿದ ದೇವಕಾರ್ಯ ಅಸೋಸಿಯೇಷನ್ ಕೊಟ್ಟ ಸೂಚನೆಗಳು. ನಂಬರ್ 7 ಲಾಭಾಂಶ ವಿಂಗಡಣೆ ನಾವು ಈ ರೀತಿ ಮಾಡಿದೆ. ಒಟ್ಟು ಲಾಭ ನಮ್ಮದು 2,19,19,90.02. ಅದರಲ್ಲಿ ರಿಸರ್ವ್ ಫಂಡಿಗೆ 25% ಇಡಬೇಕಾಗ್ತದೆ. ಅಂದರೆ 50,29,998. ಅದರಲ್ಲಿ ಸಹಕಾರ ಶಿಕ್ಷಣ ನಿಧಿಗೆ 2%, 3,01,800. ಕಟ್ಟಡ ಸಾಲ ನಿಧಿಗೆ 5%, 7,39,410. ಕಟ್ಟಡ ನಿಧಿ 15%, 21,07,317. ಸಾಮಾನ್ಯ ಕ್ಷೇಮ ನಿಧಿಗೆ 8%, 9,55,317. ಸದಸ್ಯರ ಮರಣೋತ್ತರ ನಿಧಿಗೆ 5%, 5,49,307. ಧರ್ಮಾರ್ಥ ಮತ್ತು ವಿದ್ಯಾನ ಸಂಸ್ಥೆ ನಿಧಿ ಅಂದರೆ ಈ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ವ್ಯವಸ್ಥೆಗೆ 9%, 9,33,316. ಸದಸ್ಯರ ಕಲ್ಯಾಣ ನಿಧಿಗೆ 5%, 4,74,876. ಅದೇ ರೀತಿ ನೌಕರರ ಕಲ್ಯಾಣ ನಿಧಿಗೆ 5%, 4,51,132. ಸದಸ್ಯರ ಡಿವಿಡೆಂಡ್ 17% ಅಂತೇಳಿ ಅಧ್ಯಕ್ಷರು ಈಗ ಹೇಳಿದ್ದಾರೆ. 15,98,002. ಸಿಬ್ಬಂದಿಗಳಿಗೆ 2 ತಿಂಗಳ ಬೋನಸ್ 29,38,920. ಉಳಿಕೆ ಹಣ 34,592.02 ಅದು ಕೂಡ ರಿಸರ್ವ್ ಫಂಡಿಗೆ ಕಳಿಸ್ತೇವೆ ನಾವು. ಒಟ್ಟು ಲಾಭ ನಮ್ಮದು 2,19,19,90.02. ಅದರಲ್ಲಿ ಒಂದು 5% ಡಿವಿಡೆಂಡು ನಮ್ಮ ಕಟ್ಟಡ ನಿಧಿಗೆ ನೀವೇನಾದರೂ ಕೊಡ್ಬೋದಾ, ಏನು ನಿಮ್ಮ ಹಾಲಾವಳೆ ಅಲ್ಲ ಬೇಡ ಅಂತ ಇದ್ದರೆ ಅದು ಒತ್ತಾಯದ ಪರಿಸ್ಥಿತಿ ಅಲ್ಲ, ನಿಮಗೆ ಸಂತೋಷ ಇದ್ದರೆ ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡುವ ಅಂತ ಇದ್ದೇನೆ ಒಂದು. ಮತ್ತು ಅದೇ ರೀತಿ ನನ್ನ ಉದ್ದೇಶ ಏನಂದರೆ 25% ಡಿವಿಡೆಂಡ್ ಕೊಡಬೇಕು ಮೆಂಬರಿಗೆ, ಸ್ಟಾಫಿನವರಿಗೆ 2 ತಿಂಗಳ ಸಂಬಳ ಬೋನಸ್ ಆಗಿ ಕೊಡಬೇಕು ಅಂತೇಳಿ. ಆದರೆ ಸ್ಟಾಫು ಮತ್ತು ಮೆಂಬರ್ಸು ಕೂಡ ಆ ಕಟ್ಟಡದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅವರು ಪಾಲ್ಗೊಂಡಾಗ ಮಾತ್ರ ಅದಕ್ಕೆ ಒಂದು ರುಚಿ ಬರುವುದು. ನಮ್ಮ ದುಡ್ಡಿನಲ್ಲೇ ನಾವೇ ಕಟ್ಟಿಕೊಂಡು ಹೋದರೆ ಏನೋ ಮಾಡೋದು ಅಂತ ಹೇಳಿದಾಗ, ಆದ್ದರಿಂದ ಒಂದು 5% ಬಡ್ಡಿ ನಮ್ಮ ಇದರಿಂದ ನೀವೆಲ್ಲ ಕೊಡ್ಬೋದು ಅಂತ ಹೇಳುವಂಥ ಒಂದು ಚರ್ಚೆ ಮಾಡಿ. ನಿಮಗೆ ಖುಷಿ ಇದ್ದರೆ ಮಾತ್ರ ಅದರಲ್ಲಿ ಕೂಡ ಆಗಬೇಕು, ಹಾಗಾದರೆ ಏನಾಗ್ತದೆ ಏನಿಲ್ಲ, ಏನು ತೊಂದರೆ ಇಲ್ಲ ಒಂದು. ಅದೇ ರೀತಿ ನೌಕರರು ಕೂಡ ಒಂದು ಅರ್ಧ ತಿಂಗಳ ಬೋನಸ್ಸನ್ನು ಆ ಕಟ್ಟಡಕ್ಕೆ ಕೊಡಬೇಕು ಅವರು. ಯಾಕಂದರೆ ಈಗ 1 ಎಕರೆ ಜಾಗ ಉಂಟು, ಆ ಲೆವೆಲಿಂಗ್ ಮಾಡಲಿಕ್ಕೆ ಬಿಲ್ಡಿಂಗ್ ಮಾಡಲಿಕ್ಕೆ ಎಲ್ಲ ಈ 5 ಕೋಟಿಯಲ್ಲಿ ಆಗೋದಿಲ್ಲ, ಸುಮಾರು 6-6.5 ಕೋಟಿ ರೂಪಾಯಿ ಮೇಲೆ ಹೋಗ್ತದೆ ಅದು. ಅದಕ್ಕೆ ನಿಮ್ಮದೆಲ್ಲ ಒಂದು ಸಲಹೆ ಸೂಚನೆಗಳು ಬೇಕು. 2024-25 ಸಾಲಿನ ಅತ್ಯುತ್ತಮ ಸಾಧನೆಗೈದ 4 ಶಾಖೆಗಳನ್ನು ನಾವು ಈಗ ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಿದ್ದೇವೆ. ಅವ್ರನ್ನ ಕರೆದಾಗಿ ವೇದಿಕೆ ಬರಬೇಕು ಅಂತ ಕೇಳ್ತಿದ್ದೇನೆ. 2024-25 ಸಾಲಿನ ಠೇವಣಿ ಗುರಿ ಸಾಧಿಸಿದ್ದು ಸಾಲ ವಿತರಣೆ ಸಾಧಿಸು, ಕಡಿಮೆ ಬಡ್ಡಿ ದರದ ಠೇವಣಿ ಸಂಗ್ರಹ, ಉಳಿತಾಯ ಮತ್ತು ಠೇವಣಿ ಸಾಲದ ಅನುಪಾತ ಖಾತೆ, ಸಾಲ ವಸೂಲಾತಿ ಮತ್ತು ಲಾಭಾಂಶವನ್ನು ಪರಿಗಣಿಸಿ ಈ 4 ಶಾಖೆಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಪ್ರೋತ್ಸಾಹಕ ಬಹುಮಾನ ನಗದು ಪುರಸ್ಕಾರದೊಂದಿಗೆ ಪ್ರೋತ್ಸಾಹಕ ಬಹುಮಾನ ನೀಡಿ ಗೌರವಿಸ್ತಾ ಇದ್ದೇವೆ. ಕರೆದಾಗೆ ಆ ವರ್ಷದಲ್ಲಿರುವ ಶಾಖಾ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳು ಕೂಡಲೇ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಸ್ಥಾನ ಕುಂಬ್ರ ಶಾಖೆಯ ಹಿಂದಿನ ಶಾಖಾ ವ್ಯವಸ್ಥಾಪಕರಾದ ವಿನುತಾ ಮತ್ತು ಅವರ ತಂಡ ಕೂಡಲೇ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ರಾಮಯ್ಯ ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ದ್ವಿತೀಯ ಸ್ಥಾನ ಪಡೆದ ಬೋಳುವಾರ ಶಾಖೆ ಇದರ ದಯಾಕಾಂತಿ ಮತ್ತು ಅವರ ಸಿಬ್ಬಂದಿಯವರು ಕೂಡಲೇ ವೇದಿಕೆ ಬರಬೇಕು. ಅದೇ ರೀತಿ ಸಲಹಾ ಸಮಿತಿಯ ಅಧ್ಯಕ್ಷರಾದ ಚಿಕ್ಕಪ್ಪ ನಾಯ್ಕ ಅವರು ಕೂಡ ವೇದಿಕೆ ಬರಬೇಕು.
ನಗದು ಪುರಸ್ಕಾರ, ಶಾಲು, ಹಾರ ಮತ್ತು ಫಲಕ, ಅದೇ ರೀತಿ ರೋಲಿಂಗ್ ಟ್ರೋಫಿ ಕೂಡ ಇರ್ತದೆ. ನೆಕ್ಸ್ಟ್ ತೃತೀಯ ಸ್ಥಾನ ಸವಣೂರು ಶಾಖೆ, ಅದರ ಹಿಂದಿನ ಶಾಖಾ ವ್ಯವಸ್ಥಾಪಕರಾದ ಇಂದಿರಾ ಎಚ್ ಶೆಟ್ಟಿ ಮತ್ತು ಅವರ ತಂಡ ವೇದಿಕೆ ಬರಬೇಕು. ಅದೇ ರೀತಿ ಸಲಹಾ ಸಮಿತಿ ಅಧ್ಯಕ್ಷರಾದ ಸವಣೂರು ಸುಂದರ್ ರೈ ಅವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಪ್ರೋತ್ಸಾಹಕ ಸ್ಥಾನ ಪಡೆದ ಮಡಂತಿಯರ್ ಶಾಖೆಯ ವ್ಯವಸ್ಥಾಪಕರಾದ ಪ್ರಶಾಂತ್ ಕುಮಾರ್ ಮತ್ತು ಅವರ ತಂಡ ವೇದಿಕೆ ಬರಬೇಕು. ಹಾಗೆ ಸಲಹಾ ಸಮಿತಿ ಅಧ್ಯಕ್ಷರಾದ ಅಶ್ವಿನಿ ಎಲ್ ಶೆಟ್ಟಿ ಅವರು ಕೂಡ ಉಪಸ್ಥಿತರಿರಬೇಕು. ಎರಡು 2025-26ನೇ ಸಾಲಿಗೆ ನಾವು ಮುಂದಕ್ಕೆ ಠೇವಣಿ ಅಂತೇಳಿ ಹೈಯೆಸ್ಟ್ ಯಾರು ಮಾಡುತ್ತೇವೆ, ಸಾಲ ವಿತರಣೆಯಲ್ಲಿ ಯಾರು ಹೈಯೆಸ್ಟ್ ಮಾಡ್ತಾರೆ, ಅದೇ ರೀತಿ ಲಾಭಾಂಶದಲ್ಲಿ ಹೈಯೆಸ್ಟು, ಕಡಿಮೆ ದರದಲ್ಲಿ ಕೂಡ ಕಡಿಮೆ ದರದ ಠೇವಣಿಯನ್ನು ಮಾಡಿದಂಥ ಸಾಧನೆಗಳಿಗೆ ಸಾಧಿಸಿದ ಶಾಖೆಗಳು ಕೂಡ ಪ್ರಶಸ್ತಿ ನೀಡಲಿಕ್ಕೆ ಆಡಳಿತ ಮಂಡಳಿಯಲ್ಲಿ ನಿರ್ಣಯವನ್ನು ಮಾಡಿರ್ತೇವೆ ಬರುವ ವರ್ಷಕ್ಕೆ. ದಯವಿಟ್ಟು ಅದರ ಬಗ್ಗೆ ಹೆಚ್ಚಿನ ಶಾಖೆಗಳು ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಮಡಂತಿಯರ್ ಶಾಖೆ ಪ್ರೋತ್ಸಾಹಕ ಬಹುಮಾನ ಅಶ್ವಿನಿ ಶೆಟ್ಟಿ ಅವರು ಸಲಹಾ ಸಮಿತಿ ಅಧ್ಯಕ್ಷರು, ಅವರ ಪರವಾಗಿ ರಶ್ಮಿ ಎಲ್ ಶೆಟ್ಟಿ ಅವರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಮುಂದಿನ ಎಜೆಂಡಾ ಅಧ್ಯಕ್ಷರ ಮಾತು. ಆದರ್ಶದ ಸದಸ್ಯ ಬಾಂಧವರೇ ಮತ್ತು ನನ್ನ ಆತ್ಮೀಯ ಬಂಧುಗಳೇ, ತಮಗೆಲ್ಲ ತಿಳಿದ ಹಾಗೆ 23 ವರ್ಷವನ್ನು ಕಂಪ್ಲೀಟ್ ಮಾಡಿದ ನನ್ನ ಸಂಸ್ಥೆ ಇವತ್ತು 24ನೇ ವರ್ಷದ ಮಹಾಸಭೆಯಲ್ಲಿ ನಾವಿದ್ದೇವೆ. ನನಗಂತೂ ಭಾಳ ಸಂತೋಷವಾಗಿದೆ. ದೊಡ್ಡ ಇತಿಮಿತಿಯಲ್ಲಿ ನಾವು ಅದನ್ನು ಏರಿಸಲಿಕ್ಕೆ ನನ್ನಿಂದ ಆಗದಿದ್ದರೆ ಕೂಡ ನನ್ನ ಒಂದು ಇತಿಮಿತಿಯಲ್ಲಿ ನಂದು 15% ಟಾರ್ಗೆಟ್, ಡೆಪಾಸಿಟ್ 15%, ಲೋನು 15% ಟಾರ್ಗೆಟ್ನ ಮೇಲೆ ಪ್ರತಿ ವರ್ಷ ನಾನು ಅದನ್ನು ಇನ್ಕ್ರೀಸ್ ಮಾಡಿಕೊಂಡು ಬರುವಂಥದ್ದು ಚೆನ್ನಾಗಿ ನಡೀತದೆ. ಸುಮಾರು 2 ಕೋಟಿ ರೂಪಾಯಿಯಷ್ಟು ಈ ವರ್ಷ ಪ್ರಾಫಿಟ್ ಮಾಡಿದ್ದೇವೆ. ಎಲ್ಲ ಬರುವ ವರ್ಷ ನಾವು ಅದನ್ನು 3 ಕೋಟಿಗೆ ಕೊಂಡೋಗುವ ಯೋಜನೆಯಲ್ಲಿದ್ದೇವೆ. ಈಗಾಗಲೇ 10%ನಿಂದ ಸ್ಟಾರ್ಟ್ ಮಾಡಿದ ಡಿವಿಡೆಂಡು ಇವತ್ತು ನಾವು 17% ಕೊಡುವ ಮಟ್ಟಕ್ಕೆ ಮುಟ್ಟಿದ್ದೇವೆ ಅಂತೇಳಿದರೆ ನಮ್ಮ ಬೆಳವಣಿಗೆ ಏನು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ 15 ಶಾಖೆಗಳನ್ನು ಓಪನ್ ಮಾಡಿದ್ದೇನೆ. ಇನ್ನೆರಡು ಶಾಖೆಗಳನ್ನು ಮಂಗಳೂರಿನ ಪಾಂಡೇಶ್ವರದಲ್ಲಿ SP ಆಫೀಸಿನ ಬದಿಯಲ್ಲಿ ಆಗ್ತದೆ. ಎರಡನೇದ್ದು ಈಶ್ವರಮಂಗಲದಲ್ಲಿ ಕೇರಳದ ಬೋರ್ಡರ್ನಲ್ಲಿ ಇನ್ನೊಂದು ಆಗ್ತದೆ. ನನ್ನ ಉದ್ದೇಶ ಇಷ್ಟೇ, ನನಗೇನಾದರೆ ಪಾಪದ ಮಕ್ಕಳಿಗೆ ನಾವು ಉದ್ಯೋಗ ಕೊಡಬೇಕು. ಬೇರೇನೋ ಇದನ್ನು ಹಿಡ್ಕೊಂಡು ನಾವು ಕೋಆಪರೇಟಿವನ್ನು ಹಿಡ್ಕೊಂಡು ನಾವೇನಿದೆ ಹೊತ್ತುಕೊಳ್ಳಿಕ್ಕಿಲ್ಲ. ಇವತ್ತು ನೋಡಿ 65 ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದೇನೆ. ಸುಮಾರು 15 ಪಿಗ್ಮಿಯವರಿದ್ದಾರೆ, 80, ಒಂದು 10-15 ಜನ ಟೆಂಪರರಿಯಲ್ಲಿ ಆಗಿದ್ದಾರೆ, 100 ಜನ ಇವತ್ತು ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಸಂತೋಷ ಇರತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಅಷ್ಟು ಒಂದು ಮತ್ತೊಂದು ಸದಸ್ಯರಿಗೆ ಒಂದು ಒಳ್ಳೆಯ ಡಿವಿಡೆಂಡ್ ಸಿಕ್ಕಬೇಕು. ನಮ್ಮೊಟ್ಟಿಗೆ ದುಡಿಯುವ ಇವರಿಗೆ ಸ್ಟಾಫಿಗೆ 2 ತಿಂಗಳ ಬೋನಸ್ ಸಿಕ್ಕಬೇಕು ಅಂತ ಹೇಳುವಂಥ ಈ ಒಂದು ಆದೇಶದ ಒಳಗೆ ನನ್ನ 57ನೇ ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಇದು 57ನೇ ವರ್ಷ ಸೇವೆ ನಂದು. 57ರಲ್ಲಿ ಅದಕ್ಕೆ ಸರಿಯಾಗಿ ಅದನ್ನು ಹೊಂದಾಣಿಸಿಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಚೆನ್ನಾಗಿ ನಡೀತದೆ. ನಿಮಗೇನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾರದರ್ಶಕತೆಯಲ್ಲಿ ನಡೆಸ್ತೇನೆ. ಯಾರು ಬಂದು ಪ್ರಜಾಪ್ರಭುತ್ವ ಪ್ರಕಾರ ಅದನ್ನು ನೋಡ್ಬೋದು.
ಮತ್ತು ನಾವು ಯಾರು ಇಷ್ಟು ಜನ ಡೈರೆಕ್ಟ್ರುಗಳು ಕೂತಿದ್ದಾರೆ ನೋಡಿ, ಯಾರೋ ಒಬ್ಬರು ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಯಾರೊಬ್ಬರು 10 ರೂಪಾಯಿ ಇದು ಕೇಳೋದಿಲ್ಲ ನಮ್ಮ ಹತ್ರ. ಸಾಲ ತೆಗೆದ್ರೆ ನಾನು ಮಾತ್ರ ಸಾಲ ತೆಗೆದ್ರೆ ಕೂಡ ನಾನು ಕ್ಲಪ್ತ ಸಮಯಕ್ಕೆ ಕಟ್ತೇನೆ. ನೀವು ನನ್ನ ಅಕೌಂಟನ್ನು ಕೂಡ ಪರಿಶೀಲಿಸಬೇಕು ಬಂದು. ತಿಂಗಳಿಗೆ ಒಂದು 5 ಕೋಟಿ 6 ಕೋಟಿ ಸಾಲ ಕಟ್ತೇನೆ ತಿಂಗಳಿಗೆ 3 ಕೋಟಿ ಬಡ್ಡಿ, 5 ಕೋಟಿ ಅಸಲು, ಒಟ್ಟಿಗೆ 8 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ನಾನು ಸಾಲ ಕಟ್ತೇನೆ ನನ್ನ ಇದರಲ್ಲಿ. ಅದನ್ನು ಕೂಡ ನೀವು ನೋಡ್ಬೋದು. ಯಾಕಂದರೆ ಧೈರ್ಯ ಬೇಕು ಮನುಷ್ಯನಿಗೆ. ವಿಶ್ವಾಸ ಇಲ್ಲದಿದ್ದರೆ ಇವತ್ತು ಯಾವುದನ್ನು ನಾವು ಸಂತೋಷದಲ್ಲಿ ಪಡೀಲಿಕ್ಕೆ ಆಗೋದಿಲ್ಲ. ಸಂಶಯ ಅದು ಸಂಕಭಾಷಣ ಅಂತ ಹೇಳ್ತಾರೆ, ಹಾಗೆ ಆಗಬಾರ್ದು. ನಾವೆಲ್ಲ ಒಗ್ಗಟ್ಟಿನಲ್ಲಿ ಸಂತೋಷದಲ್ಲಿದ್ದರೆ ಆ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀತದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬೇಕು. ಈಗ ಡಿಸೆಂಬರ್ ಹೊತ್ತಿಗೆ ನಮ್ಮ ಹೆಡ್ ಆಫೀಸನ್ನು ನಾನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಸಂತೋಷದ ಸಮಾರಂಭ ನಿಮ್ಮ ಸುದ್ದಿ ಮುಟ್ತೇನೆ. ಆಗಲಿಲ್ಲ, ಇನ್ನೂ ಒಂದು 2-3 ತಿಂಗಳ ಕೆಲಸ ಉಂಟು. ನಮ್ಮ MLA ಭಾಗೀರಥಿಯವರು, ನಮ್ಮ MP ಚೌಟಾ ಅವರು, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಇವರನ್ನೆಲ್ಲ ಕರೆಸಿ ಒಂದು ಒಳ್ಳೆ ಬ್ಯಾಂಡು ಗುದ್ದಿಸಬೇಕು ಅಂತ ಹೇಳುವಂಥ ಒಂದು ಯೋಜನೆ ನನ್ನಲ್ಲಿ ಉಂಟು. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇನ್ನೊಂದು ಸಭೆ ಇರೋದರಿಂದ ನಿಮಗೆಲ್ಲ ಶುಭವಾಗಲಿ ಅಂತೇಳಿ ಮುಂದುವರಿಸ್ತಾ ಇರ್ತೇನೆ. ಓದ್ತೇನೆ. ಮುಂದಕ್ಕೆ ವಂದನಾರ್ಪಣೆ ಮಾಡಲಿದ್ದಾರೆ ಪ್ರಭಾರ ಶಾಖಾ ವ್ಯವಸ್ಥಾಪಕರಾದ ಕುಮಾರಿ ಮಹಾಲಕ್ಷ್ಮಿ ಕೆ ಇವರು. ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಅಧ್ಯಕ್ಷರಾದ ಸಹಕಾರ ರತ್ನ ಕೆ ಸೀತಾರಾಮ ರೈ ಸವನೂರು ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಘದ ಉಪಾಧ್ಯಕ್ಷರಾದ N ಸುಂದರ್ ರೈ ಅವರಿಗೂ ಕೂಡ ಸಂಘದ ಪರವಾಗಿ ಹಾರ್ದಿಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೂ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ಎಲ್ಲ ಸದಸ್ಯರಿಗೂ ಮತ್ತು ಸಲಹೆ ಸೂಚನೆಗಳನ್ನು ನೀಡಿದ ಮಾನ್ಯ ಸದಸ್ಯರಿಗೂ, ಠೇವಣಿದಾರರಿಗೂ ಹಾಗೂ ಹಿತೈಷಿಗಳಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಸಂಘದ ಮಹಾಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ, ದೃಶ್ಯ ಮಾಧ್ಯಮ ಮಿತ್ರರಿಗೂ ಸಂಘದ ಪರವಾಗಿ ಹಾರ್ದಿಕ ವಂದನೆ ಅರ್ಪಿಸುತ್ತಾ, ಕೊನೆಯದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.